ಸಂತ ಲಾರೆನ್ಸರ ವಾರ್ಷಿಕ ಹಬ್ಬ ಆಚರಣೆ. ಸಂತ ಲಾರೆನ್ಸರ ವಾರ್ಷಿಕ ಹಬ್ಬವನ್ನು ಮಣಿಯಂಪಾರೆ ಸಂತ ಲಾರೆನ್ಸರ ಚರ್ಚಿನಲ್ಲಿ ಗುರುವಾರ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಜೆಪ್ಪು ಸೆಮಿನಾರಿನ ಪ್ರೊಫೆಸರ್ ರೆವರೆಂಡ್ ಫಾದರ್ ಮ್ಯಾಕ್ಸಿಮಮ್ ಡಿಸೋಜಾ ದಿವ್ಯ ಬಳಿ ಪೂಜೆ ನೆರವೇರಿಸಿದರು. ಫಾದರ್ ಆಂಟನಿ ಪಿಂಟೋ, ಶಿವಮೊಗ್ಗ ಡಿಕೋಸ್ನ ಫಾದರ್ ಲಾರೆನ್ಸ್ ಡಿಸೋಜಾ, ಮಾಣಿಲದ ಫಾದರ್ ವಿಲ್ಸನ್ ಡಿಸೋಜಾ, ಉಕ್ಕಿನಡ್ಕ ಚರ್ಚಿನ ಧರ್ಮಗುರುಗಳಾದ ಸುನಿಲ್ ಮೆರೆಂಡಾ, ಮಣಿಯಂಪಾರೆ ಚರ್ಚಿನ ಧರ್ಮಗುರುಗಳಾದ ಫಾದರ್ ನೆಲ್ಸನ್ ಡಿ ಅಲ್ಮೆಡಾ ಸಹಕರಿಸಿದರು. ಚರ್ಚಿ ಪಾಲನಾ ಸಮಿತಿ, ವಿವಿಧ ವಾಲೆಯ ಗುರಿಕಾರರು ಹಾಗೂ ಕ್ರೈಸ್ತ ಬಾಂಧವರು ಚರ್ಚಿನ ಹಬ್ಬದಲ್ಲಿ ಪಾಲ್ಗೊಂಡರು. ವರ್ಷಂಪ್ರತಿ ಆಗಸ್ಟ್ 10ನೇ ತಾರೀಕಿನಂದು ಲಾರೆನ್ಸರು ಸಂತ ಪದವಿಗೇರಿದ ಸ್ಮರಣಾರ್ಥ ಈ ಹಬ್ಬವನ್ನು ಮಂಗಳೂರು ಧರ್ಮ ಪ್ರಾಂತ್ಯಕ್ಕೊಳಪಟ್ಟ ಮಣಿಯಂಪಾರೆ ಇಗರ್ಜಿಯಲ್ಲಿ ಸಂಭ್ರಮಾಚರಣೆಯಿಂದ ನಡೆಸಲಾಗುತ್ತದೆ ಎಂದು ಸಂಬಂಧಪಟ್ಟವರು ತಿಳಿಸಿದರು. ಮನದಾಳದ ನಮನಗಳು. ಇವತ್ತಿನ ದಿವಸ ನಾವು ನಮ್ಮ ಪಾಲಕ ಸಂತ ಲಾರೆನ್ಸರವರ ವಾರ್ಷಿಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಕೊಂಡಾಡುತ್ತಿರುವ ಈ ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಮೊದಲನೇದಾಗಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸಂತ ಲಾರೆನ್ಸರವರ ಜೀವನವನ್ನು ನಾವು ನೋಡಿದಾಗ ಅವರು ಸತ್ಯಕ್ಕಾಗಿ ಅವರು ತಮ್ಮನ್ನೇ ತಾವು ಬೆಂಕಿಯಲ್ಲಿ ದಹಿಸಲ್ಪಟ್ಟರು. ಇವತ್ತಿನ ದಿವಸ ನಾವು ಮಣಿಪುರ ಹಾಗೂ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡುತ್ತೇವೆ. ಸತ್ಯಕ್ಕಾಗಿ ಹೋರಾಡುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಹಲವಾರು ರೀತಿಯ ಶೋಷಣೆ, ಹಿಂಸೆಗಳನ್ನು ಅನುಭವಿಸುತ್ತಿರುವಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಇಂಥ ಸಂದರ್ಭದಲ್ಲಿ ಸಂತ ಲಾರೆನ್ಸ್ರವರ ಜೀವನವು ನಮಗೆಲ್ಲರಿಗೂ ಆದರ್ಶನೀಯ. ಎರಡನೇದಾಗಿ ಸಂತ ಲಾರೆನ್ಸ್ರವರು ತಮ್ಮನ್ನೇ ತಾವು ಸಮಾಜಕ್ಕಾಗಿ, ದೇಶಕ್ಕಾಗಿ ತಮ್ಮನ್ನೇ ತಾವು ಮುಡಿಪಾಗಿಟ್ಟಂತಹ ಜನರು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ಈ ಸಮಾಜದಲ್ಲಿ ಜೀವಿಸುವಾಗ ನಾವು ನಮ್ಮ ಸ್ವಾರ್ಥತನವನ್ನು ತೆಗೆದುಹಾಕಿ ನಿಸ್ವಾರ್ಥತೆಯಿಂದ ಸೇವೆ ಮಾಡಲು ಸಂತ ಲಾರೆನ್ಸರು ನಮಗೆ ಕೂಡ ಕರೆ ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಸೇವೆ ಮದರ್ ತೆರೆಸರವರು ಹೇಳುವಂತೆ ಡೂ ಸ್ಮಾಲ್ ಥಿಂಗ್ಸ್ ಬಟ್ ವಿತ್ ಗ್ರೇಟ್ ಲವ್ ಎಂಬಂತೆ ನಾವು ಮಾಡುವಂಥ ಸೇವೆಯಲ್ಲಿ ದೇವರ ಆಶೀರ್ವಾದವು ನೂರ್ಮಡಿ ನಮಗೆ ಲಭಿಸಲಿ ಎಂದು ನಾವು ಈ ಸಂದರ್ಭದಲ್ಲಿ ಅವರ ಪಾಲಕ ಸಂತ ಲಾರೆನ್ಸ್ ಅವರ ಪ್ರೇರಣೆಯಿಂದ ನಾವು ಕೂಡ ಪ್ರಾರ್ಥಿಸುವರಾಗಿದ್ದೇವೆ. ಮೂರನೇದಾಗಿ ಸಂತ ಲಾರೆನ್ಸ್ರವರು ನಮಗೆಲ್ಲರಿಗೂ ಕೂಡ ಒಬ್ಬ ಆದರ್ಶ ವ್ಯಕ್ತಿ. ಅವರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ನಾವು ಕೂಡ ಸದಾ ಪ್ರಾಮಾಣಿಕವಾಗಿ ಸತ್ಯ, ಶಾಂತಿ, ನೆಮ್ಮದಿಯಿಂದ ಜೀವಿಸಲು ಸಾಧ್ಯ ಎಂಬ ನುಡಿಯೊಂದಿಗೆ ಈ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.